ವೀಕ್ಷಕರೇ ನಮಸ್ಕಾರ. ಸ್ನೇಹಿತರೆ, ಕೃಷ್ಣದೇವರು ಸ್ತ್ರೀಲೋಲ ಅಂತಾರೆ. ಆದ್ರೆ ಕೃಷ್ಣನೇ ಹೆಣ್ಣಾಗಿ ರೂಪ ಬದಲಿಸಿದ್ದನ್ನ ಕಂಡಿದ್ದೀರಾ? ಹೌದು, ನವರಾತ್ರಿ ಬಂದಾಗ 9 ದಿನಗಳ ಕಾಲ ಉಡುಪಿಯ ಕಡಗೋಲು ಕೃಷ್ಣದೇವರು ದೇವಿಯ ಸ್ವರೂಪ ಪಡೆಯುತ್ತಾರೆ. ಇದೊಂದು ಅಪರೂಪದ ಪೂಜಾ ಕ್ರಮ. ದೇವರಿಗೆ 108 ಬಗೆಯ ಅಲಂಕಾರ ಮಾಡುವ ಬಗ್ಗೆ ಕೇಳಿರ್ತೀರಿ. ಆದ್ರೆ ಉಡುಪಿಯಲ್ಲಿ ಶ್ರೀ ಕೃಷ್ಣ ದೇವರನ್ನ ಹೆಣ್ಣಿನ ಸ್ವರೂಪದಲ್ಲಿ ಅಂದ್ರೆ ಶಕ್ತಿ ಸ್ವರೂಪದಲ್ಲಿ ಪೂಜಿಸುತ್ತಾರೆ. ನಂಬ್ತೀರಾ? ಹೌದು, ಇದು ಕೇಳಲು ಅಚ್ಚರಿ ಎನಿಸಿದ್ರೂ ಸತ್ಯ. ಉಡುಪಿ ಕೃಷ್ಣನಿಗೆ ನವರಾತ್ರಿಯ 9 ದಿನವೂ ಹೆಣ್ಣಿನ ಅಲಂಕಾರ ಮಾಡಲಾಗುತ್ತದೆ. ಉಡುಪಿ ಕೃಷ್ಣನನ್ನು ಸ್ವತಃ ವಿಶ್ವಕರ್ಮ ದೇವರು ರುಕ್ಮಿಣಿ ದೇವಿಗಂತಲೇ ತಯಾರಿಸಿಕೊಟ್ಟರು ಎಂಬ ಪೌರಾಣಿಕ ಕಥೆಯಿದೆ. ಹಾಗಾಗಿ ಬಾಲರೂಪಿ ಕೃಷ್ಣನಿಗೆ ಏನು ಅಲಂಕಾರ ಮಾಡಿದರೂ ಸೊಗಸು ಅನ್ನೋದು ಜನರ ನಂಬಿಕೆಯಾಗಿದೆ. 5 ಶತಮಾನಗಳ ಹಿಂದೆ ವಾದಿರಾಜ ಸ್ವಾಮಿಗಳು ಈ ಬಾಲಕೃಷ್ಣನಿಗೆ 300 ಬಗೆಯ ಅಲಂಕಾರ ಮಾಡಿ ಸಂಭ್ರಮಿಸಿದ್ದರು ಎಂಬ ಇತಿಹಾಸವಿದೆ. ರೂಪಗಳು ಬೇರೆಯದಾದರೂ ಒಳಗಿನ ಶಕ್ತಿಯೊಂದೇ ಅನ್ನೋದು ಉಡುಪಿ ಕೃಷ್ಣನ ಬಗೆಗಿರುವ ನಂಬಿಕೆ. ಈ ಬಾರಿಯೂ ಪರ್ಯಾಯ ಕೃಷ್ಣಾಪುರ ಮಠಾಧೀಶರು ಅತ್ಯಂತ ಕಲಾತ್ಮಕವಾಗಿ ಅಲಂಕಾರ ಮಾಡಿದ್ದರು. ಗಜಲಕ್ಷ್ಮಿ, ಓಲೆ ಬರೆಯುತ್ತಿರುವ ರುಕ್ಮಿಣಿ, ಧನಲಕ್ಷ್ಮಿ, ವನದುರ್ಗ, ಅಂತಃಪುರ ವಾಸಿನಿ ಹೀಗೆ ಅಪರೂಪದ ಅಲಂಕಾರ ಮಾಡುವ ಪದ್ಧತಿ ಇದೆ. ಇದೇ ರೀತಿ ತೊಟ್ಟಿಲ ಯಶೋದೆ, ಅಶೋಕವನದ ಸೀತೆ, ಉಯ್ಯಾಲೆ ರುಕ್ಮಿಣಿ, ವೀಣಾಪಾಣಿ ಹೀಗೆ ಕಡಗೋಲು ಕೃಷ್ಣ ದೇವರು ನಾನಾ ರೂಪಗಳಲ್ಲಿ ಕಂಗೊಳಿಸುತ್ತಾನೆ. ಯಾವುದೇ ಸ್ವರೂಪಕ್ಕೂ ಉಡುಪಿಯ ಕಡಗೋಲು ಕೃಷ್ಣನ ವಿಗ್ರಹ ಒಗ್ಗಿಕೊಳ್ಳುತ್ತದೆ ಅನ್ನೋದು ಇನ್ನೊಂದು ವಿಶೇಷವಾಗಿದೆ.